ಮುಂಬೈ ಹೊರವಲಯದ ಪಲ್ಘರ್ನಲ್ಲಿ 3 ತಿಂಗಳುಗಳಿಂದ 200 ಮಂದಿಯ ಲೈಂಗಿಕ ಹಿಂಸೆಗೆ ಕೀಟಲೆಗೆ ಒಳಗಾದ ಬಾಂಗ್ಲಾ ಯುವತಿಯನ್ನು ಮಹಾರಾಷ್ಟ್ರದ ಪೊಲೀಸರು ರಕ್ಷಿಸಿದರು. ಬಾಂಗ್ಲಾದೇಶದ ಬಾಲಕಿಯನ್ನು ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆಯವರು ಗುಜರಾತಿನ ನಡಿಯಡ್ಗೆ ತಂದು ಮಾರಿದ್ರು. ಅಲ್ಲಿ ಬಾಲಕಿಯ ಲೈಂಗಿಕ ಶೋಷಣೆ ನಡೆದಿತ್ತು. ಅಲ್ಲಿಂದ ಮಹಾರಾಷ್ಟ್ರದ ಗಲ್ಫರ್ಗೆ ತರಲಾದ 14ರ ಪ್ರಾಯದ ಹೆಣ್ಣನ್ನು ಕಳೆದ 3 ತಿಂಗಳುಗಳಿಂದ 200 ಗಂಡಸರು ಶೋಷಿಸಿರುವುದು ಗೊತ್ತಾಗಿದೆ. ಮೀರಾ ಬಾಯಿಂದರ್ ವಸಾಯಿ ವಿರಾರ್ ಪೊಲೀಸ್ ವಲಯದ ಮಾನವ ಕಳ್ಳ ಸಾಕಣೆ ವಿರೋಧಿ ದಳದವರು ಬಾಲಕಿಯನ್ನು ಈಗ ರಕ್ಷಣೆ ಮಾಡಿದ್ದಾರೆ. ಈ ಸಂಬಂಧ ಇಲ್ಲಿಯವರೆಗೆ 10 ಮಂದಿಯನ್ನು ಬಂಧಿಸಲಾಗಿದೆ. ಬಂಧಿತರಲ್ಲಿ ಬಾಲಕಿಯಲ್ಲದೆ 33 ಮತ್ತು 32ರ ಪ್ರಾಯದ ಮಹಿಳೆಯರು ಇಬ್ಬರಿದ್ದಾರೆ ಹಾಗೂ 8 ಮಂದಿ ಗಂಡಸರು. ಶಾಲೆಯಲ್ಲಿ ನಪಾಸ್ ಆದಾಗ ರಸ್ತೆಗೆ ಬಂದಿದ್ದ ಬಾಲಕಿಯನ್ನು ಮಾನವ ಕಳ್ಳ ಸಾಗಣೆದಾರರು ಗುಜರಾತಿಗೆ ಕದ್ದು ತಂದಿದ್ರು. ಗುಜರಾತಿನ ನಡಿಯಡ್ನಲ್ಲಿ ಬೇಗ ಮೈನೆರೆಯುವಂತೆ ಬಾಲಕಿಗೆ ಹಾರ್ಮೋನ್ ಇಂಜೆಕ್ಷನ್ ನೀಡಲಾಗಿತ್ತು. ಮಾನವ ಕಳ್ಳ ಸಾಗಣೆಯ ಗುಂಪು ನವಿ ಮುಂಬೈ, ಕರ್ನಾಟಕಗಳಿಗೂ ಹುಡುಗಿಯರನ್ನು ಮಾರಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮುಂಬೈ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಜ್ಜಿ ಪೋಲೇರ್ ಬೇಬಿ ಯಬಾ ವೀಕೆಂಡ್